अम्मा मरिये, अम्मा मरिये, नमो नमो ताये, नम्म हरिहर माते। परमात्म नुडिगे परवशनागी ಒಲಿದೆ ತನು ಮನದಣಿದು ಪರಮನ ನೆನೆದು ಸಾಂತ್ವನ ಪಡೆಯಲು ಬಂದಿಹೇ ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು ದೇವರ ಪ್ರೀತಿಯು ಪವಿತ್ರಾತ್ಮರ ಅನ್ಯೋನ್ನತೆಯು ನಿಮ್ಮೆಲ್ಲರೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಪ್ರಭು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ, ಒಬ್ಬ ವ್ಯಕ್ತಿಗೆ ರಕ್ಷಣೆ ಯಾವಾಗ ಸಿಗುತ್ತದೆ? ಯಾವ ವ್ಯಕ್ತಿಯಲ್ಲಿ ನಿಜವಾದ ವಿಶ್ವಾಸ ಮೂಡುತ್ತದೋ ಅಂತಹ ವ್ಯಕ್ತಿ ರಕ್ಷಣೆಗೆ ಪಾತ್ರನಾಗುತ್ತಾನೆ. ಇವತ್ತಿನ ವಾಚನಗಳು ಈ ವಿಷಯದ ಬಗ್ಗೆ ನಮಗೆ ಬೆಳಕನ್ನು ಚೆಲ್ಲುತ್ತವೆ. ಹರಿಹರದ ಆರೋಗ್ಯ ಮಾತೆಯ ಬಸಲಿಕಾ ಪುಣ್ಯಕ್ಷೇತ್ರದಲ್ಲಿ ಈ ಬಲಿಪೂಜೆಯನ್ನು ನಾವು ಆಚರಿಸ್ತಾ ಇರಬೇಕಾದರೆ ಆ ತಾಯಿಯ ಬಿನ್ನಹಕ್ಕೆ ನಮ್ಮನ್ನು ಸಮರ್ಪಿಸಿ ಪ್ರಾರ್ಥನೆಯನ್ನು ಮಾಡೋಣ. ಈ ಒಂದು ವಿಚಿತ್ರ ಸಂದರ್ಭ, ಈ ಸಂದರ್ಭದಲ್ಲಿ ನಾವು ಈ ಬಲಿಪೂಜೆಯನ್ನು ನಿಮಗಾಗಿ ಸಮರ್ಪಿಸಿ ಪ್ರಾರ್ಥಿಸುತ್ತಾ ಇರಬೇಕಾದರೆ ಕೋವಿಡ್-19 ಈ ಕಾಯಿಲೆಯಿಂದ ಇಡೀ ವಿಶ್ವಕ್ಕೆ ಬಿಡುಗಡೆಯನ್ನು ಆ ದಯಾಮಯ ದೇವರು ಕರುಣಿಸಲಿ. ಹರಿಹರದ ಆರೋಗ್ಯ ಮಾತೆಯ ಬಿನ್ನಹ ನಮ್ಮ ಜೊತೆಗಿರಲಿ ಎಂದು ಪ್ರಾರ್ಥಿಸುತ್ತಾ, ಇವತ್ತಿನ ಬಲಿಪೂಜೆಗೆ ತಮ್ಮ ಉದಾರ ಕಾಣಿಕೆಯನ್ನು ಕೋರಿಕೆಗಳನ್ನು ನೀಡಿರುವಂಥ ಪ್ರತಿಯೊಬ್ಬರನ್ನು ಸ್ಮರಿಸಿಕೊಂಡು ಅವರಿಗಾಗಿ ಪ್ರಾರ್ಥಿಸುತ್ತಾ, ದೇವರ ಅನುಗ್ರಹ ಮತ್ತು ಆಶೀರ್ವಾದ ನಿಮ್ಮೆಲ್ಲರ ಹೃದಯವನ್ನು ತುಂಬುವಂತೆ ಆಗಲಿ ಎಂದು ಬೇಡಿಕೊಂಡು, ಈಗ ಈ ಪವಿತ್ರ ರಹಸ್ಯಗಳನ್ನು ಆಚರಿಸಲು ಯೋಗ್ಯರಾಗುವಂತೆ ನಮ್ಮ ಪಾಪಗಳಿಗೆ ಕ್ಷಮೆಯನ್ನು ಯಾಚಿಸೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೆನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ ನನ್ನ ಪಾಪವೇ ನನ್ನ ಮಹಾಪಾಪವೇ.
ಆದುದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ ನಿಮ್ಮನ್ನು, ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮೆಲ್ಲರ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೇನ್. ಕ್ರಿಸ್ತರೇ ದಯೆ ತೋರಿ
ಪ್ರಾರ್ಥಿಸೋಣ. ದೇವರೇ, ನಿಮ್ಮನ್ನು ಪ್ರೀತಿಸುವವರಿಗಾಗಿ ಯಾವ ಕಣ್ಣು ಕಾಣದಂತಹ ವರಗಳನ್ನು ಸಿದ್ಧಗೊಳಿಸಿದ್ದೀರಿ. ನಿಮ್ಮ ಬೆಚ್ಚಗಿನ ಪ್ರೀತಿಯಿಂದ ನಮ್ಮ ಹೃದಯಗಳನ್ನು ತುಂಬಿರಿ. ಹೀಗೆ ಎಲ್ಲದರಲ್ಲೂ ಎಲ್ಲಕ್ಕಿಂತ ಮೇಲೂ ನಿಮ್ಮನ್ನು ಪ್ರೀತಿಸುತ್ತಾ ಮಾನವ ಆಕಾಂಕ್ಷೆಯನ್ನು ಮೀರುವ ನಿಮ್ಮ ವಾಗ್ದಾನಗಳನ್ನು ನಾವು ಪಡೆಯುವಂತಾಗಲಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭುವು ನಿಮ್ಮ ಪುತ್ರರೂ ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರವಾದಿ ಯೆಶಾಯನ ಗ್ರಂಥದಿಂದ ವಾಚನ. ಸರ್ವೇಶ್ವರ ಸ್ವಾಮಿ ಹೇಳುವುದು ಏನೆಂದರೆ, ನ್ಯಾಯವನ್ನು ಅನುಸರಿಸಿರಿ, ನೀತಿಯನ್ನು ಆಚರಿಸಿರಿ. ಏಕೆಂದರೆ ನಾನು ನೀಡುವ ಮುಕ್ತಿಯು ಬೇಗನೆ ಬರುವುದು, ನಾನು ತರುವ ಸತ್ಸಂಬಂಧವು ಕೂಡಲೇ ಬೆಳಗುವುದು. ಅನ್ಯ ದೇಶೀಯರಲ್ಲಿ ಯಾರು ಸರ್ವೇಶ್ವರ ಎಂದು ನನ್ನನ್ನು ಅವಲಂಬಿಸಿ ಪೂಜಿಸಿ ನನ್ನ ನಾಮವನ್ನು ಪ್ರೀತಿಸಿ ನನಗೆ ದಾಸನಾಗಿ ಸಬ್ಬತ್ ದಿನವನ್ನು ಹೊಲೆ ಮಾಡದೆ ನನ್ನ ದಿನವೆಂದು ಆಚರಿಸಿರಿ. ಜೊತೆಗೆ ನನ್ನ ಒಡಂಬಡಿಕೆಯನ್ನು ಸುಭದ್ರವಾಗಿ ಪಾಲಿಸುತ್ತಾರೋ ಅವರೆಲ್ಲರನ್ನೂ ನನ್ನ ಪವಿತ್ರ ಪರ್ವತಕ್ಕೆ ಬರಮಾಡುವೆನು. ನನ್ನ ಪ್ರಾರ್ಥನಾಲಯದಲ್ಲಿ ಅವರನ್ನು ಆನಂದಗೊಳಿಸುವೆನು. ನನ್ನ ಬಲಿಪೀಠದ ಮೇಲೆ ಅವರು ನೀಡುವ ದಹನ ಬಲಿಗಳನ್ನು ಅರ್ಪಣೆಗಳನ್ನು ಸಂತೋಷದಿಂದ ಸ್ವೀಕರಿಸುವೆನು. ನನ್ನ ಆಲಯ ಎಲ್ಲ ಜನಾಂಗಗಳಿಗೂ ಪ್ರಾರ್ಥನಾಲಯ ಎನಿಸಿಕೊಳ್ಳುವುದು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತಿಸಲಿ ದೇವಾ ಜನರು, ಸಂಕೀರ್ತಿಸಲಿ ಅವರೆಲ್ಲರೂ. ನಿನ್ನ ಕೀರ್ತಿಸಲಿ ದೇವಾ ಜನರು, ಸಂಕೀರ್ತಿಸಲಿ ಅವರೆಲ್ಲರೂ. ಪ್ರಸಿದ್ಧವಾಗಲಿ ನಿನ್ನ ಸನ್ಮಾರ್ಗ ಜಗದೊಳೆಲ್ಲ, ಜೀವೋದ್ಧಾರಗೊಳಿಸುವ ನಿನ್ನ ಶಕ್ತಿ ಜಗತ್ತಿಗೆಲ್ಲ. ನಿನ್ನ ಕೀರ್ತಿಸಲಿ ದೇವಾ ಜನರು, ಸಂಕೀರ್ತಿಸಲಿ ಅವರೆಲ್ಲರೂ. ನಿನ್ನ ಕೀರ್ತಿಸಲಿ ದೇವಾ ಜನರು, ಸಂಕೀರ್ತಿಸಲಿ ಅವರೆಲ್ಲರೂ. ನ್ಯಾಯದ ಪ್ರಕಾರ ತೀರ್ಪಿಡುತ್ತಿ ಜನತೆಗೆ, ಆದರ್ಶ ನೀಡುತ್ತಿ ಜಗದ ರಾಷ್ಟ್ರಗಳಿಗೆ. ಹರ್ಷಾನಂದವಾಗಲಿ ಜನಾಂಗಗಳಿಗೆ, ಹರ್ಷಾನಂದವಾಗಲಿ ಜನಾಂಗಗಳಿಗೆ.
ಕೀರ್ತಿಸಲಿ ದೇವಾ ಜನರು ಸಂಕೀರ್ತಿಸಲಿ ಅವರೆಲ್ಲರೂ ಇತ್ತನೆಂಬ ದೇವನು ಆಶೀರ್ವಾದವನು ಕೊಟ್ಟಿತೆಂಬ ಭೂಮಿಯು ಸಂತುಷ್ಟ ಬೆಳೆಯನು ನಮ್ಮೆಲ್ಲರನ್ನು ದೇವನು ಅರಸಲಿ ಎಲ್ಲೆಡೆ ಆತನ ಭಯಭಕ್ತಿ ಇರಲಿ ನಿನ್ನ ಕೀರ್ತಿಸಲಿ ದೇವಾ ಜನರು ಸಂಕೀರ್ತಿಸಲಿ ಅವರೆಲ್ಲರೂ ನಿನ್ನ ಕೀರ್ತಿಸಲಿ ದೇವಾ ಜನರು ಸಂಕೀರ್ತಿಸಲಿ ಅವರೆಲ್ಲರೂ ಸಂತ ಪೌಲನು ರೋಮನರಿಗೆ ಬರೆದ ಪತ್ರದಿಂದ ವಾಚನ. ದೇವರು ಇಸ್ರಾಯೇಲರಿಂದ ತಾನೇ ನೀಡುವ ವರಗಳನ್ನು ಹಿಂತೆಗೆದುಕೊಳ್ಳುವವರಲ್ಲ. ಈಗ ನಾನು ಇಸ್ರಾಯೇಲರಲ್ಲದ ನಿಮ್ಮನ್ನು ಉದ್ದೇಶಿಸಿ ಹೇಳುತ್ತೇನೆ. ನಾನು ನಿಮ್ಮಂಥ ಅನ್ಯ ಜನರಿಗೆ ಪ್ರೇಷಿತನಾಗಿ ಕಳುಹಿಸಲ್ಪಟ್ಟವನು. ಇದರ ಬಗ್ಗೆ ಹೆಮ್ಮೆ ಪಡುತ್ತೇನೆ. ಆದರೂ ಈ ಸೇವೆಯ ಮೂಲಕ ನನ್ನ ಸ್ವಜನರಲ್ಲಿ ಪ್ರೇಮಾಸೂಯೆಯನ್ನು ಮೂಡಿಸಿ ಅವರಲ್ಲಿ ಬಹುಶಃ ಕೆಲವರನ್ನಾದರೂ ಉದ್ಧಾರದ ಮಾರ್ಗಕ್ಕೆ ತರಲು ಸಾಧ್ಯವಾದೀತೆಂದು ನಂಬುತ್ತೇನೆ. ಇಸ್ರಾಯೇಲರು ತಿರಸ್ಕೃತರಾದ್ದರಿಂದ ಜಗತ್ತು ದೇವರೊಡನೆ ಸಂಧಾನವಾಗಲು ಸಾಧ್ಯವಾಯಿತಾದರೆ ಅವರು ಸ್ವೀಕೃತರಾಗುವಾಗ ಇನ್ನೇನು ತಾನೇ ಸಂಭವಿಸದು? ಸತ್ತವರು ಜೀವಕ್ಕೆ ಎದ್ದು ಬಂದಂತಾಗುವುದಲ್ಲವೇ? ದೇವರು ತಾನೇ ನೀಡುವ ವರಗಳನ್ನಾಗಲಿ ಕೊಡುವ ಕರೆಯನ್ನಾಗಲಿ ಹಿಂತೆಗೆದುಕೊಳ್ಳುವವರಲ್ಲ. ಇಸ್ರಾಯೇಲರಲ್ಲದ ನೀವು ಹಿಂದೊಮ್ಮೆ ದೇವರಿಗೆ ಅವಿಧೇಯರಾಗಿದ್ದಿರಿ. ಆದರೆ ಈಗ ಇಸ್ರಾಯೇಲರ ಅವಿಧೇಯತೆಯ ನಿಮಿತ್ತ ದೇವರ ದಯೆಯನ್ನು ಹೊಂದಿದ್ದೀರಿ. ಅದೇ ಪ್ರಕಾರ ಅವರು ಈಗ ಅವಿಧೇಯರಾಗಿದ್ದರೂ ನೀವು ಹೊಂದಿದ ಕರುಣೆಯ ನಿಮಿತ್ತ ಅವರು ಕರುಣೆಯನ್ನು ಹೊಂದುವರು. ಏಕೆಂದರೆ ಸರ್ವರು ತಮ್ಮ ಕರುಣೆಯನ್ನು ಸವಿಯುವಂತೆ ದೇವರು ಎಲ್ಲರನ್ನೂ ಅವಿಧೇಯತೆ ಎಂಬ ಬಂಧನಕ್ಕೆ ಒಳಪಡಿಸಿದ್ದಾರೆ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. Alleluia, 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 alleluia. Alleluia, alleluia. ಪ್ರಭು ನಿಮ್ಮೊಡನೆ ಇರಲಿ. ಅದೊಡನೆಯೂ ಇರಲಿ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ.
ಯೇಸು ಸ್ವಾಮಿ ಅಲ್ಲಿಂದ ಹೊರಟು ಟೈರ್ ಮತ್ತು ಸೀದೋನ್ ಪ್ರಾಂತ್ಯಕ್ಕೆ ಹೋದರು. ಅಲ್ಲಿ ವಾಸವಾಗಿದ್ದ ಕಾನಾನ್ ನಾಡಿನ ಮಹಿಳೆಯೊಬ್ಬಳು ಅವರ ಬಳಿಗೆ ಬಂದಳು. ಸ್ವಾಮಿ, ದಾವೀದ ಕುಲಪುತ್ರರೇ, ನನಗೆ ದಯೆ ತೋರಿ, ನನ್ನ ಮಗಳಿಗೆ ದೆವ್ವ ಹಿಡಿದು ಬಹಳ ಸಂಕಟ ಪಡುತ್ತಿದ್ದಾಳೆ ಎಂದು ಕೂಗಿಕೊಂಡಳು. ಯೇಸು ಆಕೆಗೆ ಒಂದು ಮಾತನ್ನೂ ಹೇಳಲಿಲ್ಲ. ಶಿಷ್ಯರು ಹತ್ತಿರಕ್ಕೆ ಬಂದು, ಇವಳನ್ನು ಕಳುಹಿಸಿಬಿಡಿ, ಒಂದೇ ಸಮನೆ ಗೋಳಾಡುತ್ತಾ ನಮ್ಮನ್ನು ಬೆಂಬೆತ್ತಿ ಬರುತ್ತಿದ್ದಾಳೆ ಎಂದು ಕೇಳಿಕೊಂಡರು. ಆಗ ಯೇಸು, ನನ್ನನ್ನು ಕಳುಹಿಸಿರುವುದು ತಪ್ಪಿ ಹೋದ ಕುರಿಗಳಂತಿರುವ ಇಸ್ರಾಯೇಲ್ ಜನಾಂಗದವರ ಬಳಿಗೆ ಮಾತ್ರ ಎಂದರು. ಆದರೂ ಆಕೆ ಯೇಸುವಿಗೆ ಅಡ್ಡಬಿದ್ದು, ಸ್ವಾಮಿ, ಸಹಾಯ ಮಾಡಿ ಎಂದು ಯಾಚಿಸಿದಳು. ಅದಕ್ಕೆ ಯೇಸು, ಮಕ್ಕಳ ಆಹಾರವನ್ನು ತೆಗೆದು ನಾಯಿಗಳಿಗೆ ಎಸೆಯುವುದು ಸರಿಯಲ್ಲ ಎಂದರು. ಆಗ ಆಕೆ, ಅದು ನಿಜ ಸ್ವಾಮಿ, ನಾಯಿಗಳಾದರೂ ತಮ್ಮ ಯಜಮಾನನ ಮೇಜಿನಿಂದ ಕೆಳಕ್ಕೆ ಬೀಳುವ ಚೂರುಪಾರನ್ನು ತಿನ್ನುತ್ತವೆ ಅಲ್ಲವೇ ಎಂದು ಮರುತ್ತರ ಕೊಟ್ಟಳು. ಆಗ ಯೇಸು, ತಾಯಿ, ನಿನ್ನ ವಿಶ್ವಾಸ ಅಚಲವಾದುದು, ನಿನ್ನ ಕೋರಿಕೆ ನೆರವೇರಲಿ ಎಂದರು. ಅದೇ ಕ್ಷಣದಲ್ಲಿ ಆಕೆಯ ಮಗಳು ಗುಣ ಹೊಂದಿದಳು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ, ನಿಮಗೆ ಸ್ತುತಿ ಸಲ್ಲಲಿ. ಪ್ರಭು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ, ಆ ವರ್ಷ ಕ್ರೈಸ್ತರ ಮೇಲೆ ಹಿಂಸೆ ನಡೆಯುತ್ತಿದ್ದಂತಹ ವರ್ಷ. ಎಲ್ಲೆಂದರಲ್ಲಿ ಒಂದು ರೀತಿಯ ಹೆದರಿಕೆ ಮೂಡಿತ್ತು. ಈ ಒಂದು ಹಿಂಸೆಗೆ, ಚರ್ಚಿನ ಮೇಲಿನ ದಾಳಿಗಳಿಗೆ ಇವರು ಕಾರಣ, ಅವರು ಕಾರಣ ಅಂತ ಹೇಳ್ತಾ ಒಂದು ಕಡೆ, ಹೀಗೆ ನೀವು ಮಾಡಿದ್ದರಿಂದಲೇ ನಾವು ದಾಳಿಯನ್ನು ಮಾಡುತ್ತಾ ಇದ್ದೇನೆ ಅಂತ ಹೇಳಿ ಮತ್ತೆ ಕೆಲವರು ಹೇಳ್ತಾ ಇದ್ದಂತಹ ಸಮಯ. ಆ ಸಂದರ್ಭದಲ್ಲಿ ಸಂತ ಜೋಸೆಫರ ಗುರುವಿದ್ಯಾಮಂದಿರ ಜೆಪ್ಪು ಮಂಗಳೂರಿನಲ್ಲಿ ಅಲ್ಲಿದ್ದಂತಹ ಎಲ್ಲ ಯಾಜಕರು, ಗುರು ಅಭ್ಯರ್ಥಿಗಳ ಜೊತೆಗೆ ಸೇರಿ ಅನ್ಯ ಧರ್ಮಕ್ಕೆ ಸೇರಿದಂತಹ ವ್ಯಕ್ತಿಗಳನ್ನು ಕೂಡ ಅಲ್ಲಿ ಆಹ್ವಾನಿಸಿ ಒಂದು ಡಯಲಾಗ್ ಅಥವಾ ಮಾತುಕತೆಯನ್ನು ನಡೆಸೋದಕ್ಕೆ ಯೋಜನೆಯನ್ನು ರೂಪಿಸ್ತಾರೆ. ಆ ಕಾರ್ಯಕ್ರಮ ನಡೆಯುತ್ತದೆ. ನಮ್ಮ ಕಡೆಯಿಂದ ನಮ್ಮ ವಿಷಯಗಳನ್ನು ನಾವು ತಿಳಿಯಪಡಿಸಿದೆವು. ಅಲ್ಲಿ ಬಂದಂತಹ ಇತರರು ಕೂಡ ತಮ್ಮ ದೃಷ್ಟಿಕೋನವನ್ನು ನಮಗೆ ತಿಳಿಯಪಡಿಸಿದರು. ಆ ಸಂದರ್ಭದಲ್ಲಿ ನಾನು ಆ ಗುರುವಿದ್ಯಾಮಂದಿರದಲ್ಲಿ ಕೊನೆಯ ವರ್ಷದ ವಿದ್ಯಾರ್ಥಿಯಾಗಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದೆ. ಯಾಜಕ ದೀಕ್ಷೆಗೆ ತಯಾರಿಯನ್ನು ಕೂಡ ಮಾಡುತ್ತಾ ಇದ್ದಂತಹ ಸಮಯ ಅದಾಗಿತ್ತು. ಅಲ್ಲಿದ್ದಂತಹ ವ್ಯಕ್ತಿಗಳ ಮಧ್ಯೆ ಒಬ್ಬರು ಸಮಾಜದಲ್ಲಿ ದೊಡ್ಡ ಸ್ಥಾನಮಾನದಲ್ಲಿ ಇರುವಂಥವರು, ಸೇವೆಗೆ ಹೆಸರಾಗಿರುವಂಥವರು ಎದ್ದು ನಿಂತು, ನಾನು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದೇನೆ, ನಾನು ನನ್ನ ಧರ್ಮದಲ್ಲಿ ಅಪಾರವಾದ ನಂಬಿಕೆಯನ್ನು ಇರಿಸಿಕೊಂಡಿದ್ದೇನೆ, ಯಾರಿಗೆ ಏನಾದರೂ ವಂಚನೆ ಆದರೆ, ಮೋಸ ಆದರೆ ಅವರ ಪರವಾಗಿ ನಾನು ನಿಲ್ಲುತ್ತೇನೆ, ಸಹಾಯ ಬೇಕಾದಾಗ ಹೋಗಿ ಅವರಿಗೆ ಸಹಾಯವನ್ನು ಮಾಡುತ್ತೇನೆ, ನಾನು ಕ್ರೈಸ್ತನಲ್ಲ, ಆದರೂ ಕೂಡ ನನಗೆ ರಕ್ಷಣೆ ಇದೆಯೇ? Do I have salvation if I am not a Christian? ಈ ಮಾತನ್ನು ಕೇಳಿ ಕೆಲವರಿಗೆ ಏನು ಹೇಳಬೇಕು ಅಂತ ಗೊತ್ತಾಗಿಲ್ಲ. ಆ ಸಂದರ್ಭದಲ್ಲಿ ಅಲ್ಲಿದ್ದಂತಹ ನಾನು ಎದ್ದು ನಿಂತು, ಸರ್, ನಾನೊಂದು ಪುಸ್ತಕವನ್ನು ಓದಲು ನಾನು ನಿಮ್ಮ ಬಳಿಯಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಪ್ರತಿಯೊಬ್ಬರಿಗೂ ಆದರ್ಶವಾದ ಪುಸ್ತಕ, ಭಾಳ ಚಿಕ್ಕದು, ಅಷ್ಟೊಂದು ದೊಡ್ಡದಾಗಿಲ್ಲ, ಚಿಕ್ಕ ಪುಸ್ತಕನೇ. ಕರ್ನಾಟಕ ರಾಜ್ಯದ ಅತ್ಯುನ್ನತ ಸಾಹಿತ್ಯ ಪ್ರಶಸ್ತಿ ಪಂಪ ಪ್ರಶಸ್ತಿಯನ್ನು ಪಡೆದುಕೊಂಡಂಥ ಪುಸ್ತಕ ಅದು. ಆ ಪುಸ್ತಕದ ಶೀರ್ಷಿಕೆ ದೇವರು.
ಪ್ರೊಫೆಸರ್ ಎನ್ ಮೂರ್ತಿರಾವ್ ಇವರು ರಚಿಸಿರುವ ಈ ಪುಸ್ತಕದಲ್ಲಿ ಎಲ್ಲ ದೇವರುಗಳ ಬಗ್ಗೆ ವಿಡಂಬನೆಯನ್ನು ಮಾಡ್ತಾ ಬರ್ತಾರೆ. ಅವರು ಆಸ್ತಿಕರಲ್ಲದಿದ್ದರೂ ಕೂಡ ದೇವರ ಬಗ್ಗೆ ಬಹಳ ಸ್ವಾರಸ್ಯಕರವಾದ ವಿವರಣೆಯನ್ನು ನೀಡಿದ್ದಾರೆ ಆ ಪುಸ್ತಕದಲ್ಲಿ. ಅದನ್ನು ನಾವೆಲ್ಲ ಓದಲೇಬೇಕು ಪ್ರಿಯರೇ. ಬಹಳ ಚಿಕ್ಕ ಪುಸ್ತಕ, ಅಂಗಡಿಗಳಲ್ಲಿ ದೊರೆಯುತ್ತವೆ. ದೇವರು ಎಂದು ಆ ಪುಸ್ತಕದ ಶೀರ್ಷಿಕೆ. ಆ ಪುಸ್ತಕದಲ್ಲಿ ಅವರು ಯೇಸುಕ್ರಿಸ್ತರ ದೇವರ ಬಗ್ಗೆ ಹೇಳ್ತಾರೆ. ಯೇಸುಕ್ರಿಸ್ತರ ದೇವರ ಬಗ್ಗೆ ಹೇಳ್ತಾರೆ. ಆಯ್ದುಕೊಳ್ಳುವಂತಹ ವಚನ ಮತ್ತಾಯನ ಶುಭ ಸಂದೇಶ 5ನೇ ಅಧ್ಯಾಯ 45ನೇ ವಚನವನ್ನು, 43ರಿಂದ 45. ಒಳ್ಳೆಯವರ ಮೇಲೂ ಕೆಟ್ಟವರ ಮೇಲೂ ತನ್ನ ಸೂರ್ಯನು ಉದಯಿಸುವಂತೆ ಮಾಡುವ ದೇವರು ಯೇಸುಕ್ರಿಸ್ತರ ದೇವರು ಅಂತ ಹೇಳ್ತಾರೆ. ಮತ್ತಾಯ 5:43-45 ಬರುವಂಥ ಮಾತುಗಳನ್ನು ಉಲ್ಲೇಖಿಸಿ, ಒಳ್ಳೆಯವರ ಮೇಲೂ ಕೆಟ್ಟವರ ಮೇಲೂ ತನ್ನ ಸೂರ್ಯನು ಉದಯಿಸುವಂತೆ ಮಾಡುವ ದೇವರು ಯೇಸುಕ್ರಿಸ್ತರ ದೇವರು. ಅಂದರೆ ಅಲ್ಲಿ ಇವರು ಒಳ್ಳೆಯವರು, ಅವರು ಕೆಟ್ಟವರು ಎನ್ನುವಂಥ ಭಾವನೆ ದೇವರಲ್ಲಿ ಇಲ್ಲ. ದೇವರಿಗೆ ಎಲ್ಲರೂ ಸಮಾನರು ಎನ್ನುವಂಥ ಈ ವಾಕ್ಯವನ್ನು ಅವರು ಆರಿಸ್ಕೊಳ್ತಾರೆ. ನೀತಿವಂತರ ಮೇಲೂ ಅನೀತಿವಂತರ ಮೇಲೂ ಮಳೆಯನ್ನು ಸುರಿಸುವ ದೇವರು ಯೇಸುಕ್ರಿಸ್ತರ ದೇವರು. ಈ ಪ್ರಪಂಚದಲ್ಲಿ ದೇವರು ಇಲ್ಲ, ಆದರೆ ಯೇಸುಕ್ರಿಸ್ತರ ದೇವರು ಏನಿದೆ ಆ ಕಲ್ಪನೆ ನಮಗೆಲ್ಲರಿಗೂ ಕೂಡ ಬೇಕು ಅಂತ ಹೇಳಿ ಅವರು ಆ ಪುಸ್ತಕದಲ್ಲಿ ಬರೆದಿದ್ದಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತಿನ ವಾಚನಗಳನ್ನು ನಾವು ಆಲಿಸಿದೆವು. ಈ ವಾಚನಗಳಲ್ಲಿ ನಾವು ನೋಡ್ತೇವೆ, ಮೊದಲನೆಯ ವಾಚನದಲ್ಲಿ ಯೆಶಾಯ ಪ್ರವಾದಿ ಬಹಳ ಸುಂದರವಾದ ಮಾತನ್ನು ಹೇಳ್ತಾನೆ. ಯಾರ್ಯಾರು ಅವರು ಯಾವ ಜನಾಂಗಕ್ಕೆ ಸೇರಿರಲಿ ಆ ವ್ಯಕ್ತಿ ದೇವರಲ್ಲಿ ನಂಬಿಕೆಯನ್ನು ಇರಿಸಿ ಜೀವಿಸಲು ಕಲಿತುಕೊಂಡಾಗ, ದೇವರ ಆಜ್ಞೆಗಳನ್ನು ಪಾಲಿಸಲು ಕಲಿತುಕೊಂಡಾಗ ಅಂತಹ ವ್ಯಕ್ತಿಯನ್ನು ದೇವರು ಹೇಳ್ತಾರೆ, ನಾನೇ ಪವಿತ್ರ ಪರ್ವತಕ್ಕೆ ಕರೆದುಕೊಂಡು ಹೋಗುತ್ತೇನೆ ಅಂತ ಹೇಳಿ. ಈ ಮಾತುಗಳನ್ನು ನಾವು ಆಲಿಸ್ತಾ ಇರಬೇಕಾದ್ರೆ ಆ ವ್ಯಕ್ತಿಗೆ ನಾನು ಉತ್ತರವನ್ನು ಕೊಡಬೇಕಾದ್ರೆ ಹೇಳಿದೆ, ರಕ್ಷಣೆಯನ್ನು ದೇವರು ಎಲ್ಲರಿಗೂ ಒದಗಿಸಿಕೊಡ್ತಾರೆ. ಒಳ್ಳೆಯ ಕೆಲಸವನ್ನು ಮಾಡುವಂತಹ ವ್ಯಕ್ತಿ ಎಲ್ಲೇ ಇದ್ದರೂ ಕೂಡ ಆ ವ್ಯಕ್ತಿಗೆ ರಕ್ಷಣೆ ಶತಸಿದ್ಧ ಅಂತ ಹೇಳಿ ಮತ್ತೆ ಮೂರ್ತಿರಾಯರು ಬರೆದಿರುವಂತಹ ಪುಸ್ತಕದ ಮಾತುಗಳನ್ನು ಉಲ್ಲೇಖಿಸಿ ಹೇಳಿದೆ. ಮತ್ತಾಯನ ಶುಭ ಸಂದೇಶ 25ನೇ ಅಧ್ಯಾಯ 32ನೇ ವಚನವನ್ನು ಉದಾಹರಿಸುತ್ತಾ ಇದರಲ್ಲಿ ನಾವು ಓದ್ತೇವೆ, ದೇವರು ಅಂದರೆ ಪ್ರಭು ಯೇಸು ಕ್ರಿಸ್ತರು ಸಿಂಹಾಸನ ರೂಢರಾಗಿ ಈ ಜಗತ್ತಿಗೆ ಹಿಂತಿರುಗಿ ಬರುವಾಗ ಅವರು ಸಕಲ ರಾಷ್ಟ್ರದ ಜನಗಳ ಮುಂದೆ ನಿಂತುಕೊಳ್ತಾರೆ. ಅಲ್ಲಿ ಜಾತಿ ಧರ್ಮ ಇಲ್ಲ ನೋಡಿ, ಅಲ್ಲಿರೋದು ಏನು? ನನ್ನ ಹೆಸರಿನಲ್ಲಿ ನೀನು ಈ ಕೆಲಸವನ್ನು ಮಾಡಿದ್ದೀಯಾ? ಹಸಿದವರಿಗೆ ಆಹಾರ, ನೀರಿಲ್ಲದವರಿಗೆ ಅಥವಾ ಬಾಯಾರಿದವರಿಗೆ ನೀರು, ಸೆರೆಮನೆಯಲ್ಲಿ ಇದ್ದಾಗ, ಆಸ್ಪತ್ರೆ ಇದ್ದಾಗ ನನ್ನನ್ನು ಸಂಧಿಸಲು ನೀನು ಬಂದೆಯಾ? ಬಟ್ಟೆ ಇಲ್ಲದೆ ಇದ್ದಾಗ ಬಟ್ಟೆಯನ್ನು ಒದಗಿಸಿಕೊಟ್ಟೆಯ? ಯಾವ ವ್ಯಕ್ತಿ ಬಡವರ ಸೇವೆಯನ್ನು ಮಾಡ್ತಾನೋ ಆ ವ್ಯಕ್ತಿಗೆ ಸ್ವರ್ಗ ಶತಸಿದ್ಧ ಎನ್ನುವಂಥ ಮಾತನ್ನು ಪ್ರಭು ಯೇಸು ಕ್ರಿಸ್ತರು ನುಡಿದಿದ್ದಾರೆ. ಈ ಮಾತುಗಳನ್ನು ಪ್ರೊಫೆಸರ್ ಎನ್ ಮೂರ್ತಿರಾಯರು ಕೂಡ ತಮ್ಮ ಪುಸ್ತಕದಲ್ಲಿ ಉಲ್ಲೇಖಿಸಿ ಬರೆದಿದ್ದಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಇನ್ನು ಇವತ್ತಿನ ಶುಭ ಸಂದೇಶಕ್ಕೆ ನಾವು ಬಂದಾಗ ಅಲ್ಲಿ ನಮಗೆ ಕಾಣಸಿಗುವಂತಹ ವಾಕ್ಯಗಳು ಬಹಳ ಸುಂದರವಾಗಿದೆ. ಅನ್ಯ ಜನಾಂಗಕ್ಕೆ ಸೇರಿದಂಥ ಒಬ್ಬ ಮಹಿಳೆ ಯೇಸು ಕ್ರಿಸ್ತರನ್ನು ಸಂಧಿಸಲು ಬರ್ತಾಳೆ, ಕಿರ್ಚ್ಕೊಳ್ತಾಳೆ, ತನಗೊಂದು ಸಹಾಯ ಬೇಕು ಅಂತೇಳಿ ಯೇಸು ಸ್ವಾಮಿ ಹತ್ರ ಮಾತಾಡೋದೇ ಇಲ್ಲ. ದೇವರ ವಾಕ್ಯ ಹೇಳುತ್ತೆ, ಅವಳು ಹೇಳ್ತಾ ಇರೋದಕ್ಕೆ ಅವರು ಉತ್ತರನೇ ಕೊಡೋದಿಲ್ಲ. ಒಂದು ರೀತಿ ತಾತ್ಸಾರ ಭಾವದಲ್ಲಿ ಇದ್ದರೆ ಯೇಸು ಸ್ವಾಮಿ ಅನ್ನುವಂಥ ಭಾವನೆ ಓದುಗನಿಗೆ ಮೂಡುತ್ತದೆ. ಆದರೆ ಹಾಗಲ್ಲ. ಇನ್ನು ಶಿಷ್ಯರು ಬಂದು ಬೆಂಕಿಯಲ್ಲಿ ಎಣ್ಣೆ ಸುರಿದ ಹಾಗೆ ಹೇಳ್ತಾರೆ, ಅಯ್ಯೋ ಆಕೆ ಸುಮ್ಮನೆ ಕಿರಿಸ್ತಾ ಇದ್ದಾಳೆ, ಕಳಿಸ್ಬಿಡಿ ಸ್ವಾಮಿ ಆಕೆಯನ್ನು ಹೊರಗಡೆ ಅಂತೇಳಿ. ಆದರೆ ಹೆಣ್ಣು ಮಗಳು ತನ್ನ ವಿಶ್ವಾಸವನ್ನು ಕಳೆದುಕೊಳ್ಳುವುದಿಲ್ಲ. ಆಕೆ ಕಳೆದುಕೊಳ್ಳುವುದಿಲ್ಲ. ಇನ್ನೂ ಜೋರಾಗಿ ಸ್ವಾಮಿಯ ಬಳಿಯಲ್ಲಿ ನನ್ನ ಮಗಳನ್ನು ನೀವು ಗುಣಪಡಿಸಿರಿ ಅಂತ ಕೇಳಿಕೊಡ್ತಾಳೆ. ನಾನು ಇಸ್ರಾಯೇಲರಿಗೆ ರಕ್ಷಣೆಯನ್ನು ಒದಗಿಸಲಿಕ್ಕೆ ಬಂದಿದ್ದೇನೆ ಎಂದು ಯೇಸು ಹೇಳಿದಾಗ, ಹೌದು ಸ್ವಾಮಿ, ನನಗದು ಗೊತ್ತಿದೆ,
ಆಹಾರವನ್ನು ತಿನ್ನುವಂಥವರು ನೀವಾಗಿದ್ದರೂ ಕೂಡ ನಾಯಿಯ ರೀತಿಯಲ್ಲಿ ನಾವು ಕೆಳಗಡೆ ಇದ್ದೇವೆ. ಎಂಥ ಒಂದು ಅಗಾಧವಾದ ವಿಶ್ವಾಸ ನೋಡಿ ಆ ಹೆಣ್ಣು ಮಗಳಿಗೆ. ತನ್ನನ್ನು ತನ್ನ ಜನಾಂಗವನ್ನು ನಾಯಿಗೆ ಹೋಲಿಸ್ಕೊಳ್ತಾಳಕ್ಕೆ. ಆದರೆ ನಿಯತ್ತಿನಿಂದ ಜೀವಿಸುವಂಥ ಪ್ರಾಣಿ ಒಂದು ನಾಯಿ ಆಗಿರ್ತದೆ. ಅಂಥ ನಿಯತ್ತಿನ ಹೆಣ್ಣು ಮಗಳನ್ನು ನೋಡಿ ಯೇಸು ಕ್ರಿಸ್ತರಿಗೆ ಸಂತೋಷವಾಗಿ ಅವರು ಹೇಳ್ತಾರೆ, ಇಂತಹ ವಿಶ್ವಾಸವನ್ನು ನಾನು ಇಸ್ರಾಯೇಲರಲ್ಲೂ ಕೂಡ ಕಂಡಿಲ್ಲ ಅಂತ ಹೇಳಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಆ ಹೆಣ್ಣು ಮಗಳು ರೊಟ್ಟಿಯ ಚೂರನ್ನಾದರೂ ನನಗೆ ಕೊಡು ಸ್ವಾಮಿ ಅಂತ ಹೇಳಿದಾಗ, ನಿನ್ನ ವಿಶ್ವಾಸವೇ ನಿನ್ನ ಮಗಳನ್ನು ಗುಣಪಡಿಸಿದೆ, ಹೋಗು ತಾಯಿ ಅಂತ ಹೇಳ್ತಾರೆ ದೇವರ ವಾಕ್ಯದಲ್ಲಿ. ಎಂಥ ಸುಂದರವಾದ ಮಾತು. ಯೇಸು ಕ್ರಿಸ್ತರ ಹೆಣ್ಣು ಮಗಳನ್ನು ತಾಯಿ ಎಂದು ಕರೆಯುತ್ತಾರೆ. ಅಂದರೆ ಮತ್ತೊಂದು ಮಾತನ್ನು ನಾವು ನೆನಪು ಮಾಡಿಕೊಳ್ಳಬೇಕು. ನಿನ್ನ ತಾಯಿ, ನಿನ್ನ ಸಹೋದರರು ನಿನ್ನನ್ನು ನೋಡಲು ಬಂದಿದ್ದಾರೆ ಅಂದರೆ ಯೇಸುವಿನ ಬಳಿಯಲ್ಲಿ ಅವರ ಶಿಷ್ಯರು ಹೇಳಿದಾಗ, ಯಾರು ನನ್ನ ತಾಯಿ, ಯಾರು ನನ್ನ ಸಹೋದರ, ಯಾರು ದೇವರ ವಾಕ್ಯವನ್ನು ಆಲಿಸಿ ನಡೆಯುತ್ತಾರೋ ಅವರೇ ನನ್ನ ತಾಯಿ, ನನ್ನ ಸಹೋದರಿಯಾಗಿದ್ದಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯ ಅಷ್ಟೊಂದು ಅಗಾಧವಾದ ಪ್ರಭಾವವನ್ನು ವ್ಯಕ್ತಿಗಳ ಮೇಲೆ ಬೀರುತ್ತದೆ. ಅದು ಒಂದು ಧರ್ಮಕ್ಕೆ, ಒಂದು ಜಾತಿಗೆ, ಒಂದು ಜನಾಂಗಕ್ಕೆ ಸೀಮಿತವಾದದ್ದು ಅಲ್ಲ. ಅದಕ್ಕಾಗಿಯೇ ಸಂತ ಪೌಲರು ತಿಮೋಥೆಯರಿಗೆ ಬರೆದಂಥ ಮೊದಲನೆಯ ಪತ್ರ 2ನೇ ಅಧ್ಯಾಯ 4ರಿಂದ 6ನೇ ವಚನದಲ್ಲಿ ಬಹಳ ಒಳ್ಳೆಯ ಮಾತನ್ನು ಹೇಳ್ತಾರೆ. ರಕ್ಷಣೆಯನ್ನು ಎಲ್ಲರೂ ಪಡೆದುಕೊಳ್ತಾರೆ. ಯಾವ ರೀತಿಯಲ್ಲಿ? ಪ್ರಭು ಯೇಸು ಕ್ರಿಸ್ತರಲ್ಲಿ ನಂಬಿಕೆಯನ್ನು ಇರಿಸಿ ಅವರ ಕೆಲಸ ಕಾರ್ಯಗಳನ್ನು ಮಾಡಿದಾಗ. ದೇವರು ತಮ್ಮ ಪುತ್ರನ ಶಿಲುಬೆಯ ಮೂಲಕ ನಮಗೆಲ್ಲರಿಗೂ ಕೂಡ ರಕ್ಷಣೆಯನ್ನು ನೀಡಿದ್ದಾರೆ ಅಂಥೇಳಿ. ಇನ್ನು ಹರಿಹರದ ಆರೋಗ್ಯ ಮಾತೆಯ ಬಸಲಿಕ ಪುಣ್ಯಕ್ಷೇತ್ರದಲ್ಲಿ ಬಲಿಪೂಜೆಯನ್ನು ಅರ್ಪಿಸ್ತಾ ಇರಬೇಕಾದ್ರೆ ಈ ಒಂದು ಪವಿತ್ರ ಸ್ಥಳ ಇದು ಕ್ರಿಸ್ತರ ದೇವಾಲಯವಾಗಿದ್ದರೂ ಕೂಡ ನಾವು ನೋಡ್ತೇವೆ, ಜಾತ್ರೆಯ ಸಂದರ್ಭದಲ್ಲಿ, ವಿವಿಧ ಸಂದರ್ಭಗಳಲ್ಲಿ ಎಲ್ಲ ಧರ್ಮಕ್ಕೆ ಸೇರಿದಂತಹ ಜನರು ಇಲ್ಲಿಗೆ ಬರ್ತಾರೆ. ಯಾಕೆ? ಒಬ್ಬ ತಾಯಿಯನ್ನು ಸಂಧಿಸಲು ಬರ್ತಾರೆ. ಇಲ್ಲಿ ಜಾತಿ ಇಲ್ಲ, ಧರ್ಮವಿಲ್ಲ, ಎಲ್ಲರಿಗೂ ಒಳಿತನ್ನು ಮಾಡುವಂತಹ ಹರಿಹರದ ಆರೋಗ್ಯ ಮಾತೆಯ ಅನುಗ್ರಹವನ್ನು ಕೇಳಿಕೊಂಡು ಬರ್ತಾರೆ. ಅದಕ್ಕೆ ನಾವು ಹೇಳ್ತೇವೆ, ಅವರ್ ಚರ್ಚ್ ಈಸ್ ಎ ಕ್ಯಾಥಲಿಕ್ ಚರ್ಚ್ ಅಂತೇಳಿ. ಕ್ಯಾಥಲಿಕ್ ಎನ್ನುವಂತಹ ಪದ ಬಂದಿರುವುದೇ ಗ್ರೀಕ್ ಭಾಷೆಯ ಕಥೋಲಿಕೋಸ್ ಎನ್ನುವುದರಿಂದ. ಅಂದರೆ ಎಲ್ಲರನ್ನು ಒಟ್ಟಿಗೆ ತೆಗೆದುಕೊಳ್ಳುವ, ಎಲ್ಲರನ್ನು ಪ್ರೀತಿಸುವ, ಎಲ್ಲರಲ್ಲೂ ಅನ್ಯೋನ್ಯತೆಯನ್ನು ಮೂಡಿಸುವಂಥ ಒಂದು ದೇವಾಲಯ. ಪ್ರೀತಿಯ ಸಹೋದರ ಸಹೋದರಿಯರು, ನಾವು ಕೂಡ ಈ ಒಂದು ಬಲಿಪೂಜೆಯಲ್ಲಿ ಭಾಗವಹಿಸ್ತಾ ಇರಬೇಕಾದರೆ ಜಾತಿ ಧರ್ಮಗಳನ್ನು ಮೀರಿ ನಮ್ಮ ವಿಶ್ವಾಸವನ್ನು ನಾವು ಬೆಳೆಸಿಕೊಳ್ಳೋಣ. ನಾವು ಕ್ರೈಸ್ತರಾಗಿರಬಹುದು, ಅದು ಯೇಸು ಕ್ರಿಸ್ತರ ಹಿಂಬಾಲಕರಾಗಿರಬಹುದು. ಅನ್ಯರನ್ನು ನಾವು ತಿರಸ್ಕರಿಸದೆ ಪ್ರತಿಯೊಬ್ಬರೂ ಕೂಡ ಈ ಸಮಾಜಕ್ಕೆ ಸೇರಿರುವಂಥವರು, ಮಾನವೀಯ ಸಂದೇಶವನ್ನು ಹೊತ್ತುಕೊಂಡು ಬಂದಂಥ ಪ್ರಭು ಯೇಸು ಕ್ರಿಸ್ತರ ಆದರ್ಶವನ್ನು ನಮ್ಮ ಕಣ್ಣ ಮುಂದೆ ಇರಿಸಿ ನಮ್ಮ ಜೀವನವನ್ನು ನಡೆಸೋಣ. ಹೀಗೆ ವಿಶ್ವಾಸವನ್ನು ಇರಿಸಿಕೊಂಡು ಬದುಕಿ ಬಾಳೋಣ. ಇತರರಿಗೂ ಕೂಡ ಬದುಕಲು ಕಲಿಸಿಕೊಡೋಣ. ಆಮೆನ್. ವಿಶ್ವಾಸ ಪ್ರಮಾಣವನ್ನು ನಿವೇದಿಸೋಣ. ಸ್ವರ್ಗವನ್ನು ಭುವಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವಪಿತನನ್ನು ವಿಶ್ವಾಸಿಸುತ್ತೇನೆ. ಅವರ ಏಕೈಕ ಪುತ್ರರು ನಮ್ಮ ಪ್ರಭುವೂ ಆದ ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ. ಇವರು ಪವಿತ್ರಾತ್ಮನಿಂದ ಗರ್ಭಧರಿಸಿದ ಕನ್ಯಾಮರಿಯಮ್ಮನವರಲ್ಲಿ ಜನಿಸಿದರು. ಪೋನ್ಸಿಯಸ್ ಪಿಲಾತನ ಅಧಿಕಾರದಲ್ಲಿ ಯಾತನೆಯನ್ನು ಅನುಭವಿಸಿ ಶಿಲುಬೆಗೇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳಕ್ಕೆ ಇಳಿದು 3ನೆಯ ದಿನ ಮೃತರ ಮಧ್ಯದಿಂದ ಪುನರ್ಜೀವಂತರಾಗಿ ಎದ್ದರು. ಸ್ವರ್ಗಕ್ಕೇರಿ ಸರ್ವಶಕ್ತ ದೇವಪಿತನ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು. ಪವಿತ್ರಾತ್ಮರನ್ನು ವಿಶ್ವಾಸಿಸುತ್ತೇನೆ. ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು, ಸಂತರ ಅನ್ಯೋನ್ಯತೆಯನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ. ಮೃತರ ಪುನರುತ್ಥಾನವನ್ನು ವಿಶ್ವಾಸಿಸುತ್ತೇನೆ. ನಿತ್ಯ ಜೀವವನ್ನು ವಿಶ್ವಾಸಿಸುತ್ತೇನೆ. ಆಮೆನ್. ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಕೋರಿಕೆಗಳನ್ನು ಸ್ವಾಮಿಯ ಚರಣಕ್ಕೆ ಸಮರ್ಪಿಸಿ ಈಗ ಭಕ್ತಿಯಿಂದ ಪ್ರಾರ್ಥಿಸೋಣ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಇವರಿಗಾಗಿಯೂ, ನಮ್ಮ ಧರ್ಮಾಧ್ಯಕ್ಷ ಫ್ರಾನ್ಸಿಸ್ ಇವರಿಗಾಗಿಯೂ, ಸಕಲ ಯಾಜಕರಿಗಾಗಿಯೂ ಪ್ರಾರ್ಥಿಸೋಣ.
ದಯಾಮಯ ದೇವರ ಅನುಗ್ರಹದ ಸಹಾಯದಿಂದ ವಿಶ್ವಾಸವನ್ನು ಹಂಚುವ ಬೆಳೆಸುವ ಕಾಯಕದಲ್ಲಿ ಎಲ್ಲರೂ ನಿಷ್ಠೆಯಿಂದ ನಿರತರಾಗಲಿ ಎಂದು ಭಕ್ತಿಯಿಂದ ಪ್ರಾರ್ಥಿಸೋಣ. ಪ್ರಭು, ನಾವು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನಮ್ಮ ಅಧಿಕಾರಿ ವರ್ಗಕ್ಕಾಗಿ ಪ್ರಾರ್ಥಿಸೋಣ. ಈ ಅಧಿಕಾರಿಗಳೆಲ್ಲರೂ ಕೂಡ ನಮ್ಮ ಮುಖಂಡರಾಗಿ ಸೇವೆಯನ್ನು ಸಲ್ಲಿಸ್ತಾ ಇರಬೇಕಾದರೆ ಜನರ ಸೇವೆಯನ್ನು ಮಾಡುವಂತಹ ಕೆಲಸವನ್ನು ಬಹಳ ನಿಷ್ಠೆಯಿಂದಲೂ ಆಸಕ್ತಿಯಿಂದ ಮಾಡುವಂತಾಗಲೆಂದು ಪ್ರಾರ್ಥಿಸೋಣ. ಪ್ರಭು, ನಾವು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಕೋವಿಡ್-19 ಈ ಕಾಯಿಲೆಗೆ ತುತ್ತಾಗಿರುವವರಿಗಾಗಿ, ಈ ಕಾಯಿಲೆಯಿಂದ ಮರಣ ಹೊಂದಿರುವವರ ಆತ್ಮಶಾಂತಿಗಾಗಿ, ಅದೇ ರೀತಿಯಲ್ಲಿ ಇದರ ತೊಂದರೆಗೆ ಸಿಕ್ಕಿ ಹಾಕಿಕೊಂಡಿರುವಂಥ ಪ್ರತಿಯೊಬ್ಬರಿಗಾಗಿ ಪ್ರಾರ್ಥಿಸೋಣ. ಇವರೆಲ್ಲರೂ ಕೂಡ ಆ ದಯಾಮಯ ದೇವರ ಅನುಗ್ರಹಕ್ಕೆ ಪಾತ್ರರಾಗಿ ಜೀವಿಸುವ ಮಕ್ಕಳಾಗುವಂತೆ ಆಗಲಿ ಎಂದು ಪ್ರಾರ್ಥಿಸೋಣ. ಪ್ರಭು, ನಾವು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಈ ಬಲಿಪೂಜೆಯಲ್ಲಿ ಭಾಗವಹಿಸ್ತಾ ಇರುವಂಥ ಪ್ರತಿಯೊಬ್ಬರಿಗಾಗಿ ಡಿವೈನ್ ವರ್ಡ್ TV ಚಾನಲ್ನ ಮೂಲಕ, ಹರಿಹರ್ ಆರೋಗ್ಯ ಮಾತೆಯ ಹರಿಹರ್ ಮಾತಾ ಯೂಟ್ಯೂಬ್ ಚಾನಲ್ನ ಮೂಲಕ, ಫೇಸ್ಬುಕ್ ಪೇಜ್ನ ಮೂಲಕ ಬಲಿಪೂಜೆಯನ್ನು ವೀಕ್ಷಿಸ್ತಾ ಇರುವಂಥ ಪ್ರತಿಯೊಬ್ಬರಿಗಾಗಿ ಪ್ರಾರ್ಥಿಸೋಣ. ಹರಿಹರದ ಆರೋಗ್ಯ ಮಾತೆಯ ಅನುಗ್ರಹದ ಸಹಾಯದಿಂದ ಆ ದೇವರ ಕೃಪೆಗೆ ಪಾತ್ರರಾಗುವಂತೆ ಆಗಲಿ ಎಂದು ಭಕ್ತಿಯಿಂದ ಪ್ರಾರ್ಥಿಸೋಣ. ಪ್ರಭು, ನಾವು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಒಂದು ನಿಮಿಷ ಮೌನವಾಗಿ ನಮ್ಮ ವೈಯಕ್ತಿಕ ಕೋರಿಕೆಗಳನ್ನು ಸ್ವಾಮಿಯ ಚರಣಕ್ಕೆ ಸಮರ್ಪಿಸಿ ಬೇಡಿಕೊಳ್ಳೋಣ. ಹರಿಹರದ ಆರೋಗ್ಯ ಮಾತೆಯ ಸನ್ನಿಧಾನದಲ್ಲಿ ನಾವಿದ್ದೇವೆ. ಆ ತಾಯಿಯ ಅನುಗ್ರಹ ನಮ್ಮ ಹೃದಯವನ್ನು ತುಂಬುವಂತೆ ಆಗಲಿ. ಆಕೆಯ ಬಿನ್ನಹದ ಸಹಾಯದಿಂದ ನಮ್ಮ ಪ್ರಾರ್ಥನೆಯನ್ನು ಸ್ವಾಮಿ ಆಲಿಸಲಿ. ಸರ್ವಶಕ್ತ ಕರುಣಾಳು ದೇವರೇ, ನಮ್ಮ ಕೋರಿಕೆಗಳನ್ನು, ನಮ್ಮ ಕಷ್ಟ, ದುಃಖ, ನೋವು, ಸಮಸ್ಯೆಗಳನ್ನು ನಿಮ್ಮ ಚರಣಕ್ಕೆ ಸಮರ್ಪಿಸಿ ಭಕ್ತಿಯಿಂದ ಪ್ರಾರ್ಥಿಸ್ತಾ ಇದ್ದೇವೆ. ಇವುಗಳನ್ನು ಆಲಿಸಿ ಅನುಗ್ರಹಿಸಬೇಕೆಂದು ಈ ಧರೆಯಲ್ಲಿ ಸರ್ವಶ್ರೇಷ್ಠ ನಾಮವಾಗಿರುವ ಪ್ರಭು ಯೇಸುವಿನ ನಾಮದಲ್ಲಿ ಭಕ್ತಿಯಿಂದಲೂ ವಿನಯದಿಂದಲೂ ಪ್ರಾರ್ಥಿಸುತ್ತೇವೆ. ಆಮೇನ್. ಸ್ವೀಕರಿಸು, ಎನ್ನ ಸಂಸ್ಕರಿಸು, ಬರಿದಾದ ಬಾಳನ್ನು ನೀ ಹರಸು. ಎನ್ನ ಸ್ವೀಕರಿಸು, ಎನ್ನ ಸಂಸ್ಕರಿಸು, ಬರಿದಾದ ಬಾಳನ್ನು ನೀ ಹರಸು. ಆ ಬಾನು ಈ ಭೂಮಿ ಎಲ್ಲವೂ ನಿನ್ನದೇ. ನೆಲ ಜಲವು ಗಿಡ ಮರವು ಎಲ್ಲವೂ ನಿನ್ನದೇ. ಸಹೋದರ ಸಹೋದರಿ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ನಿಮ್ಮ ಕರಗಳಿಂದ ಸ್ವೀಕರಿಸಲಿ.
ಪ್ರಭು ನಿಮ್ಮ ಮತ್ತು ನಮ್ಮ ಮಧ್ಯೆ ಮಹಿಮಾಭರಿತ ವಿನಿಮಯವನ್ನು ಸಾಧಿಸುವ ಈ ನಮ್ಮ ಬಲಿ ಕಾಣಿಕೆಗಳನ್ನು ಸ್ವೀಕರಿಸಿರಿ. ನೀವು ನಮಗಿತ್ತವುಗಳನ್ನೇ ನಿಮಗರ್ಪಿಸುವ ನಾವು ಸ್ವತಃ ನಿಮ್ಮನ್ನೇ ಸ್ವೀಕರಿಸಲು ಯೋಗ್ಯರಾಗುವಂತಾಗಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮಾತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ, ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭುದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲೆಲ್ಲೂ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವು ರಕ್ಷಣೆಯೂ ಆಗಿದೆ. ಏಕೆಂದರೆ ವಿಶ್ವಕ್ಕೆ ಬುನಾದಿಯನ್ನು ಹಾಕಿ ಕಾಲಗಳ ಋತುಗಳ ಬದಲಾವಣೆಯನ್ನು ಏರ್ಪಡಿಸಿದಿರಿ. ಮಾನವನನ್ನು ನಿಮ್ಮ ಹೋಲಿಕೆಯಲ್ಲಿ ರೂಪಿಸಿ ನಿಮ್ಮ ಅದ್ಭುತಕರ ವಿಶ್ವದ ಒಡೆಯನನ್ನಾಗಿ ಮಾಡಿದಿರಿ. ಅವನು ನೀವು ಸೃಷ್ಟಿಸಿದ ಎಲ್ಲದರ ಮೇಲೂ ನಿಮ್ಮ ನಾಮದಲ್ಲಿ ಆಳ್ವಿಕೆ ನಡೆಸುವಂತೆಯೋ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮ ಮಹತ್ ಕಾರ್ಯಗಳಲ್ಲಿ ನಿಮ್ಮನ್ನು ಸದಾ ಸ್ತುತಿಸುವಂತೆಯೋ ಅವನನ್ನು ನೇಮಿಸಿದಿರಿ. ಆದುದರಿಂದ ಸಕಲ ದೂತರೊಂದಿಗೆ ನಿಮ್ಮನ್ನು ಸ್ತುತಿಸುತ್ತಾ ನಾವು ಸಂತಸ ಸಂಭ್ರಮದಿಂದ ಘೋಷಿಸುತ್ತೇವೆ. ಪರಿಶುದ್ಧರು ಪರಿಶುದ್ಧರು ಸೇನಾಧೀಶ್ವರ ಪ್ರಭುದೇವರು, ಪರಿಶುದ್ಧರು ಇಹ ಪರಗಳು ನಿಮ್ಮ ಮಹಿಮೆಯಿಂದ ತುಂಬಿವೆ. ಮಹೋನ್ನತದಲ್ಲಿ ಹೋಸಾನ, ಮಹೋನ್ನತದಲ್ಲಿ ಹೋಸಾನ. ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಮಹೋನ್ನತದಲ್ಲಿ ಹೋಸಾನ, ಮಹೋನ್ನತದಲ್ಲಿ ಹೋಸಾನ, ಮಹೋನ್ನತದಲ್ಲಿ ಹೋಸಾನ, ಮಹೋನ್ನತದಲ್ಲಿ ಹೋಸಾನ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು. ಸರ್ವ ಪರಿಶುದ್ಧತೆಯ ಬಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವ ಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು,
ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಪ್ರಭು ನಿಮ್ಮ ಮರಣವನ್ನು ಸಾರುತ್ತೇವೆ, ನೀವು ಮರಳಿ ಬರುವ ತನಕ ನಿಮ್ಮ ಪುನರುತ್ಥಾನವನ್ನು ನಿವೇದಿಸುತ್ತೇವೆ. ಆದುದರಿಂದ ಪ್ರಭು ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತ ಜೀವವಿವ ರೊಟ್ಟಿಯನ್ನು ರಕ್ಷಣೆ ನಿಮ್ಮ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಫ್ರಾನ್ಸಿಸ್ ಅವರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ ಆಕೆಯ ಪತಿ ಸಂತ ಜೋಸೆಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಕರ ಆಜ್ಞೆಯ ಪ್ರಕಾರ ಮತ್ತು ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹೇಳುತ್ತೇವೆ, ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿನ ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೆ ಜೀವಿಸಿ ಆಳುವ
ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ಒಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಪ್ರೀತಿಯ ಸಹೋದರ ಸಹೋದರಿಯರೇ, 10 ವರ್ಷ ಕೆಳಗಿನ ಮಕ್ಕಳು, 60 ವರ್ಷ ದಾಟಿರುವಂಥ ಹಿರಿಯರು ದೇವಾಲಯಕ್ಕೆ ಬಂದು ಬಲಿಪೂಜೆಯಲ್ಲಿ ಭಾಗವಹಿಸಲು ಸಾಧ್ಯವಾಗ್ತಾ ಇಲ್ಲ. ಹರಿಹರದ ಆರೋಗ್ಯ ಮಾತೆಯ ಬಸಲಿಕಾ ಪುಣ್ಯಕ್ಷೇತ್ರದಿಂದ ಈ ಬಲಿಪೂಜೆ ನಿಮ್ಮ ಮನೆಗಳನ್ನು ತಲುಪುತ್ತಾ ಇರಬೇಕಾದರೆ ವಿಶ್ವಗುರು ಫ್ರಾನ್ಸಿಸ್ ರವರು ಆಧ್ಯಾತ್ಮಿಕ ಪರಮಪ್ರಸಾದವನ್ನು ಸ್ವೀಕರಿಸಲು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಆ ಪ್ರಾರ್ಥನೆಯನ್ನು ನಾವೀಗ ಭಕ್ತಿಯಿಂದ ಹೇಳೋಣ ಹಾಗೂ ಪವಿತ್ರ ಪರಮಪ್ರಸಾದವನ್ನು ಸ್ವೀಕರಿಸಿರುವ ಅದೇ ನಂಬಿಕೆಯನ್ನು ಇರಿಸಿಕೊಂಡು ಈ ಪ್ರಾರ್ಥನೆಯನ್ನು ಮಾಡುತ್ತಾ ಪ್ರಭು ಯೇಸುವನ್ನು ನಮ್ಮ ಹೃದಯಗಳಲ್ಲಿ ಬರಮಾಡಿಕೊಳ್ಳೋಣ. ನಾನೇ ಮಾರ್ಗ, ನಾನೇ ಸತ್ಯ ಎಂದ ಯೇಸುವೇ, ಎನ್ನಲಿ ಆಗಮಿಸು. ನಾನೇ ಜೀವ, ನಾನೇ ಜ್ಯೋತಿ ಎಂದ ಯೇಸುವೇ, ಎನ್ನಲಿ ನೀ ನೆಲೆಸು. ಎನ್ನಲಿ ಆಗಮಿಸು, ಎನ್ನ ಬಾಳನ್ನು ನೀ ಹರಸು. ಎನ್ನಲ್ಲಿ ನೀ ನೆಲೆಸು, ದಿವ್ಯವರಗಳ ನೀ ಕರುಣಿಸು. ನಾನೇ ಮಾರ್ಗ, ನಾನೇ ಸತ್ಯ ಎಂದ ಯೇಸುವೇ, ಎನ್ನಲಿ ಆಗಮಿಸು. ನಾನೇ ಜೀವ, ನಾನೇ ಜ್ಯೋತಿ ಎಂದ ಯೇಸುವೇ, ಎನ್ನಲಿ ನೀ ನೆಲೆಸು. ಪ್ರಾರ್ಥಿಸೋಣ. ಪ್ರಭು ಈ ಸಂಸ್ಕಾರಗಳ ಮೂಲಕ
ಕ್ರಿಸ್ತರೊಂದಿಗೆ ಪಾಲ್ಗೊಂಡ ನಾವು ನಿಮ್ಮ ದಯೆಯನ್ನು ದೀನತೆಯಿಂದ ಯಾಚಿಸುತ್ತೇವೆ. ಇಹದಲ್ಲಿ ಅವರ ಅನುರೂಪಿಗಳಾದ ನಾವು ಪರದಲ್ಲಿ ಅವರ ಸಹಬಾಧ್ಯಸ್ಥರು ಆಗಲು ಯೋಗ್ಯರಾಗುವಂತೆ ಕರುಣಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಬಲಿಪೂಜೆಯಲ್ಲಿ ಭಾಗವಹಿಸಿದ ನಿಮಗೆಲ್ಲರಿಗೂ ಕೂಡ ನಾನು ಶುಭವನ್ನು ಕೋರ್ತಾ ಇದ್ದೇನೆ. ಡಿವೈನ್ ವರ್ಡ್ TV ಚಾನೆಲ್ನವರು ಈ ಬಲಿಪೂಜೆಯನ್ನು ನಿಮಗೆ ಪ್ರಸಾರ ಮಾಡುತ್ತಾ ಇರಬೇಕಾದರೆ ಇದರ ಮೂಲಕ ನಿಮ್ಮ ಮನೆಗಳನ್ನು ಹರಿಹರದ ಆರೋಗ್ಯ ಮಾತೆಯ ಬಸಲಿಕದಲ್ಲಿ ನಡೆಯುವ ಈ ಬಲಿಪೂಜೆ ತಲುಪುತ್ತಾ ಇದೆ. ಈ ಒಂದು ವಿಚಿತ್ರವಾದ ಸನ್ನಿವೇಶದಲ್ಲಿ ಕೋವಿಡ್-19 ಈ ಕಾಯಿಲೆಗೆ ಅನೇಕರು ತುತ್ತಾಗಿ ಸಾವನ್ನಪ್ಪಿದ್ದಾರೆ, ತೊಂದರೆಗೆ ಸಿಕ್ಕಿಹಾಕಿಕೊಂಡಿದ್ದಾರೆ. ಇದರಿಂದ ಕುಟುಂಬಗಳಲ್ಲಿ ಕಷ್ಟ ಮೂಡಿದೆ. ಆ ದಯಾಮಯ ದೇವರ ಅನುಗ್ರಹಕ್ಕಾಗಿ ನಾವು ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡೋಣ. ಈ ಸಂದರ್ಭದಲ್ಲಿ ಆ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸುವಂತೆ ಆಗಲಿ. ಈ ಒಂದು ಬಲಿಪೂಜೆ ಬಿತ್ತರಗೊಳ್ಳಲು ತಮ್ಮ ತನು ಮನ ಸಹಾಯವನ್ನು ಮಾಡಿದ ಪ್ರತಿಯೊಬ್ಬರನ್ನು ಸ್ಮರಿಸಿಕೊಂಡು ಅವರಿಗೂ ಕೂಡ ನಾನು ವಂದನೆಯನ್ನು ಸಮರ್ಪಿಸುತ್ತಾ ಇದ್ದೇನೆ. ನಿಮ್ಮ ಪೂಜಾ ಕೋರಿಕೆಗಳನ್ನು ಸೆಪ್ಟೆಂಬರ್ 8ನೇ ಹಬ್ಬದ ಆ ದಿನದಂದು ನಡೆಯುವ ಬಲಿಪೂಜೆಯ ಕೋರಿಕೆಗಳನ್ನು ನೀಡಲು ಬಯಸುವಂಥವರು ಹಾಗೂ ಇತರ ದಿನಗಳಲ್ಲಿ ನವೇನ ದಿನಗಳ ಬಲಿಪೂಜೆಯನ್ನು ಸಮರ್ಪಿಸಲು ಬಯಸುವಂಥವರು, ಇಲ್ಲಿ ನಡೆಯುವಂತಹ ಹಬ್ಬದ ಖರ್ಚನ್ನು ವಹಿಸಿಕೊಳ್ಳಲು ಬಯಸುವಂಥವರು ಅಲ್ಪ ಪ್ರಮಾಣದಲ್ಲಿ ಇರಬಹುದು. ಅದನ್ನು ಧರ್ಮಕೇಂದ್ರದ ಗುರುಗಳಿಗೆ ನೀಡಲು ನಿಮಗೆ ಅವಕಾಶವಿರುತ್ತದೆ. ಟೆಲಿಫೋನ್ ನಂಬರ್ ಇದೆ, ಅದರ ಮೂಲಕ ನೀವು ಗುರುಗಳನ್ನು ಸಂಪರ್ಕಿಸಬಹುದು. ಪ್ರೀತಿಯ ಸಹೋದರ ಸಹೋದರಿಯರ ಒಟ್ಟಿನಲ್ಲಿ ಆ ದಯಾಮಯ ದೇವರ ಅನುಗ್ರಹ ಮತ್ತು ಆಶೀರ್ವಾದ ನಿಮ್ಮೆಲ್ಲರ ಹೃದಯವನ್ನು ತುಂಬುವಂತೆ ಆಗಲಿ ಎಂದು ನಾನು ಭಕ್ತಿಯಿಂದ ಪ್ರಾರ್ಥಿಸುತ್ತೇನೆ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರ ಆಶೀರ್ವಾದವು ನಿಮ್ಮ ಮೇಲೆ ಇಳಿದು ಬಂದು ಸದಾ ನಿಮ್ಮಲ್ಲಿ ನೆಲೆಸಲಿ. ಹೋಗಿ ಬನ್ನಿ, ಬಲಿ ಅರ್ಪಣೆ ಮುಗಿಯಿತು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಬಾಳಿಗೆ ಸೌಖ್ಯದಾತೆ ಅಮ್ಮ ಹರಿಹರ ಮಾತೆ, ನೊಂದ ಬಾಳಿಗೆ ಸೌಖ್ಯದಾತೆ. ಬೇಡಿ ಬಂದ ಭಕ್ತರಿಗೆ ಆಸರೆ ನೀವು, ಪ್ರಾರ್ಥಿಸುವ ಮನಗಳಿಗೆ ಸಾಂತ್ವನ ನೀವು. ಬೇಡಿ ಬಂದ ಭಕ್ತರಿಗೆ ಆಸರೆ ನೀವು, ಪ್ರಾರ್ಥಿಸುವ ಮನಗಳಿಗೆ ಸಾಂತ್ವನ ನೀವು. ಅಮ್ಮ 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 ಹರಿಹರ ಮಾತೆ, ಅಮ್ಮ
ಹರ